ನಮಸ್ಕಾರ ಸ್ನೇಹಿತರೆ, ಇಂಥ ಬಡ ವ್ಯಕ್ತಿಗಳಿಗೆ ಇದು 2000 ನೋಟ್ ಡೂಪ್ಲಿಕೇಟ್ ಕೊಟ್ಬಿಟ್ಟು ಅವರು 1800 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾರೆ. ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ಮತ್ತು ಯಾರಿಗೂ ಕೂಡ ಮೋಸ ಮಾಡಬೇಡಿ. ಮತ್ತು ಮೋಸ ಮಾಡುವ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಮೂರು ಈ ಥರ ನಮ್ಮ ಸುಳ್ಯದ ಊರಿಗೆ ಕೆಟ್ಟ ಹೆಸರಲ್ವಾ? ಕಳ್ಳನೋಟು ಜಾಲ ಇಲ್ಲಿ ಇದೆ ಅನ್ನೋದು. ನಿಮ್ಮ ಹೆಸರು? ಮದ್ಲೇಟಿ ಆಂಧ್ರದವರು. ಈ ಪಾಪ ಈ ಒಂದು ಕಸಬರಿಕೆಯನ್ನು ಮಾರಾಟ ಮಾಡುವಂಥ ಒಂದು ಉದ್ಯೋಗವನ್ನು ಹೊಂದಿದವರು. ಇವರಿಗೆ ಇಲ್ಲಿ ನೋಡಿ, ಇದು ಮಕ್ಕಳಿಗೆ ಆಟ ಆಡುವಂಥ ಒಂದು ನೋಟ್. ಇದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಆದರೆ ಬರೀ 000 ಅಂತಿದೆ. ಇದು ಮಕ್ಕಳು ಮಾಮೂಲಿಯಾಗಿ ನೋಟಿನ ಹಾಗೆ ಆಟ ಆಡುವಂಥ ಒಂದು ನೋಟು. ಇಂಥ ನೋಟನ್ನು ಕೊಟ್ಟು ಇವರಿಗೆ ತುಂಬ ಮೋಸ ಮಾಡಿದ್ದಾರೆ. ಯಾಕಂದರೆ 2000 ನೋಟ್ ಕೊಟ್ಟು 3 ಕಸಬರಿಕೆಯನ್ನು ತಗೊಂಡು ಅವರು 200 ರೂಪಾಯಿ ಕಟ್ ಮಾಡಿ 1800 ಇವ್ರ ಕೈಯಿಂದ ಕೊಟ್ಟಿದ್ದಾರೆ. ಸುಮಾರು ಒಂದು 2-3 ದಿನದ ಸಂಪಾದನೆ ಇವ್ರ ಕೈಯಿಂದ ಕಳ್ಕೊಂಡಾಗಿದೆ. ಇಂಥವ್ರಿಗೆ ಅನ್ಯಾಯ ಆಗಬಾರ್ದು. ದಯವಿಟ್ಟು ಆ ವ್ಯಕ್ತಿ, ಯಾರೇ ಮೋಸ ಮಾಡಿದಂಥ ವ್ಯಕ್ತಿ, ಅವರು ಮಾನವೀಯತೆ ಇದ್ದರೆ, ಮನುಷ್ಯತ್ವ ಇದ್ದರೆ, ಒಂದು ಒಳ್ಳೆಯ ಒಂದು ಗುಣ ಇದ್ದರೆ ಖಂಡಿತ ಇವರಿಗೆ ಅದನ್ನು ಹಣವನ್ನು ರಿಟರ್ನ್ ಮಾಡಿ ತಮಾಷೆ ಮಾಡಿದ್ದೀವಿ ಅಂತ ಒಪ್ಪಿಕೊಳ್ಬೇಕು. ಇಲ್ಲದಿದ್ದರೆ ಇವರಂಥ ಬಡಪಾಯಿಯವರಿಗೆ ಒಂದು ಊಟಕ್ಕೆ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಆಂಧ್ರ ರಾಜ್ಯದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ಕರ್ನಾಟಕದವರು ತುಂಬ ಒಳ್ಳೆಯವರು. ಕರ್ನಾಟಕದವರು ಈ ರೀತಿ ಮಾಡಿದ್ದಾರೆ ಅಂತ ಅವರು ನಾಳೆ ಇನ್ನೊಂದು ರಾಜ್ಯದಲ್ಲಿ ಹೇಳುವಂಥ ಮಾತು ಬರಬಾರ್ದು. ದಯವಿಟ್ಟು ಈ ರೀತಿ ಮೋಸ ಮಾಡಬೇಡಿ ಅಂತ. ಎಲ್ಲಿ ಸ್ಥಳ ಎಲ್ಲಿಪ್ಪ? ಚೆನ್ನಕೇಶವ ದೇವಸ್ಥಾನದ ಮುಂದುಗಡೆನೇ ಈ ರೀತಿಯ ಒಂದು ಘಟನೆ ಆಗಿದೆ ಅಂತ ಪಾಪ ಅವರಿಗೆ ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ. ಆದರೂ ಆ ರೀತಿಯಲ್ಲಿ ಇನ್ನೊಮ್ಮೆ ಆ ಘಟನೆಗಳು ಮರುಕಳಿಸಬಾರ್ದು. ಜನತೆ ಜಾಗೃತಿಯಾಗಿ ಇರಬೇಕು. ಇಂಥ ನೋಟುಗಳು ಕಳ್ಳ ನೋಟುಗಳ ಹಾವಳಿ ಜಾಸ್ತಿ ಇದೆ. ಹಾಗಾಗಿ ದಯವಿಟ್ಟು ಈ ಜನಜಾಗೃತಿ ಒಂದು ವಿಚಾರ. ಯಾರು ಇಬ್ಬರಿದ್ರಾ? ಏನು ಗಂಟು ಫ್ಯಾಮಿಲಿ ಗಾಡಿ ಇದ್ದವ್ರದ್ದು? ಯಾವ ಬೈಕು? ನೋಡಿ, ಈ ರೀತಿ ಬೈಕಲ್ಲಿ ಬಂದು ಒಂದು ಒಳ್ಳೆ ಫ್ಯಾಮಿಲಿ ಥರ ಅವರು ತೋರಿಸಿ ಈ ರೀತಿ ಒಂದು ನಂಬಿಸಿ ಮೋಸ ಮಾಡಿದ್ದಾರೆ. ಇದು ಎಲ್ಲರಿಗೂ ಒಂದು ಪಾಠ. ಖಂಡಿತವಾಗಿ ಎಲ್ಲರೂ ಜಾಗೃತಿಯಾಗಿ ವಹಿಸಬೇಕು. ಇಂಥ ಕಳ್ಳ ನೋಟುಗಳನ್ನ ಮೊದಲು ತೆಗೆದುಕೊಳ್ಳುವಾಗ ನೀವು ಸರಿಯಾಗಿ ಗಮನಿಸಿ ನೀವು ಒಂದು ವ್ಯವಹಾರ ಮಾಡಿ. ಈ ಒಂದು ಆಂಧ್ರದವರು ಈ ಒಂದು ಸುಳ್ಯಕ್ಕೆ ಬಂದು ಇಂಥ ಒಂದು ಸ್ಥಳದಲ್ಲಿ ಇವರಿಗೆ ಅನ್ಯಾಯ ಆಗಿದೆ. ಇವರ ಒಂದು ಕಷ್ಟಕ್ಕೆ ನಾವೆಲ್ಲರೂ ಸ್ಪಂದಿಸ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ಈ ರೀತಿ ಬಡಪಾಯಿ ಜನಗಳಿಗೆ ಯಾರು ಮೋಸ ಮಾಡಬಾರ್ದು ಅಂತ ನಾವು ಇದೊಂದು ವಿನಂತಿಸ್ಕೊಳ್ತಾ ಇದ್ದೇವೆ. ಈಗ ಆ ಜನಕ್ಕೆ ದೇವರೇ ದಾರಿ ತೋರಿಸಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ನಾವು ಇನ್ನೊಮ್ಮೆ ಕೇಳಿಸ್ಕೊಳ್ತೇವೆ. ಇದು ಪರಿವರ್ತನೆ ಚಿತ್ರತಂಡದ ಮನವಿ.